ದಿಲ್ಲಿಯ ರೆಸ್ಟೋರೆಂಟ್ ಒಂದರಲ್ಲಿ ಭಾರತೀಯ ಉಡುಗೆಯಲ್ಲಿದ್ದ ದಂಪತಿಗೆ ಪ್ರವೇಶ ನೀಡದಿರುವ ವಿಡಿಯೋ ವೈರಲ್ ಆಗಿದ್ದು, ಈ ವಿಷಯವಾಗಿ ಕೂಡಲೇ ಕ್ರಮ ತೆಗೆದುಕೊಳ್ಳುವಂತೆ ದಿಲ್ಲಿ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಲಾಗಿದೆ. ಭಾರತೀಯ ಉಡುಗೆ ತೊಡುಗೆಯಲ್ಲಿದ್ದ ದಂಪತಿಗೆ ದಿಲ್ಲಿಯ ರೆಸ್ಟೋರೆಂಟ್ ಒಂದರಲ್ಲಿ ಪ್ರವೇಶ ನೀಡದಿರುವುದು ವಿಡಿಯೋ ಕ್ಲಿಪ್ ಆಗಿ ವೈರಲ್ ಆಗಿದೆ. ಸ್ವತಂತ್ರ ಭಾರತದ ಬಗೆಗೆ ಸಂದೇಹ ಪಡುವಂತಿದೆ ಎಂದು ಹಲವರು ಇದಕ್ಕೆ ಕಾಮೆಂಟ್ ಮಾಡಿದ್ದಾರೆ. ಇಲ್ಲಿನ ಮ್ಯಾನೇಜರ್ ಆ ದಂಪತಿಗೆ ಒಳಗೆ ಹೋಗಲು ಬಿಡಲಿಲ್ಲ. ಈ ಹೋಟೆಲ್ನಲ್ಲಿ ಭಾರತೀಯ ಉಡುಗೆಯವರಿಗೆ ಪ್ರವೇಶವಿಲ್ಲ ಎಂದು ಹೇಳಿದ್ದಾಗಿ ತಿಳಿದುಬಂದಿದೆ. ವಿಡಿಯೋ ವೈರಲ್ ಆಗುತ್ತಲೇ ದಿಲ್ಲಿ ಕ್ಯಾಬಿನೆಟ್ ಮಂತ್ರಿ ಕಪಿಲ್ ಮಿಶ್ರಾ ಅವರು ಈ ಬಗೆಗೆ ಕೂಡಲೇ ಕ್ರಮ ತೆಗೆದುಕೊಳ್ಳುವಂತೆ ಮುಖ್ಯಮಂತ್ರಿ ರೇಖಾ ಗುಪ್ತರಿಗೆ ಮನವಿ ಮಾಡಿದ್ದಾರೆ. ಪೀತಾಂಪುರದ ಈ ಹೋಟೆಲ್ನಲ್ಲಿ ಭಾರತೀಯ ಉಡುಗೆಯವರಿಗೆ ಪ್ರವೇಶ ನೀಡದಿರುವುದನ್ನು ದಿಲ್ಲಿ ಒಪ್ಪಲಾಗದು ಎಂದು ಕಪಿಲ್ ಮಿಶ್ರಾ ಪೋಸ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರೇ ಇದನ್ನು ಗಂಭೀರವಾಗಿ ಪರಿಗಣಿಸುವಂತೆ ಅವರು ಮನವಿ ಮಾಡಿದ್ದಾರೆ ಹಾಗೂ ಒತ್ತಾಯಿಸಿದ್ದಾರೆ. एक ये वीडियो शायद कल शाम का था जो सोशल मीडिया में आया, जिसमें पीतमपुरा के मेट्रो स्टेशन पे बने हुए एक रेस्टोरेंट ने एक महिला और उनके पति दोनों साथ में गए थे रेस्टोरेंट में, उनकी एंट्री रोक दी और वीडियो में ये देखा गया कि ये कहा जा रहा है कि जो भारतीय परिधान वो महिला ने पहना है उसके कारण एंट्री रोकी जा रही है। इस प्रकार की कोई नीति शायद इस रेस्टोरेंट ने बनाई थी कि भारतीय परिधान में एंट्री नहीं है, केवल वेस्टर्न परिधान में एंट्री है। मुख्यमंत्री महोदया ने सुबह इसका संज्ञान लिया उस वीडियो का और मुझे निर्देश दिया कि इस घटना को देखा जाए। हमने अधिकारियों से बात की, हमारे डीएम ने और नगर निगम के अधिकारियों ने भी रेस्टोरेंट के मालिक से बात की और रेस्टोरेंट के मालिक ने ये स्वीकार किया है कि इस प्रकार की कोई भी परिधान आधारित नीति वो अपने रेस्टोरेंट में नहीं रखेंगे और उन्होंने इसका एक सार्वजनिक वीडियो भी जारी किया है। अपने रेस्टोरेंट के बाहर इसका नोटिस भी लगाया है कि भारतीय परिधानों में जो लोग आएंगे, जो ग्राहक आएंगे, जो उपभोक्ता आएंगे, उनका स्वागत वहाँ पे किया जाएगा। ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620.